ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬಾಗ್ಲು ಕಾಣಿಸ್ತಾ ಇದೆ, ಡಿಫ್ರೆಂಟ್ ಆಗಿದೆ. ಅಂದರೆ ನಾನು ಬಂದಿರೋದು ನಮ್ಮ ಅಮ್ಮನ ಮನೆಗೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮನೆನ ಯಾವ ರೀತಿ ನಾವು ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ಬೋದು ಅನ್ನೋದು. ಸೊ ಬಜೆಟ್ ಫ್ರೆಂಡ್ಲಿ ರೀತಿನಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಸೇರಿ ಮನೆನ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಅಮ್ಮ ಎಲ್ಲಿ ವ್ಲಾಗ್ ಕರಿಬೇಕು. ಸೊ ನನ್ನ ಅಮ್ಮ ಬಂದಾಯ್ತು ಇಲ್ಲಿ ಅಂದಮೇಲೆ ನಾವಿಬ್ರು ಸೇರಿ ಮನೇನ ಡೆಕೋರೇಟ್ ಮಾಡ್ತೀವಿ. ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ತುಂಬ ಶೆಕೆ ಇದೆ, ನೋಡ್ತಾ ಇದ್ದೀರಾ ಸ್ವೆಟ್ ಹೆಂಗೆ ಬರ್ತಾ ಇದೆಯಂತ. ಆ್ಯಂಡ್ ಪೋನಿ ಕಟ್ಟಿದ್ದೀನಿ. ಇತ್ತೀಚೆಗೆ ನಾನು ಎಲ್ಲ ವೀಡಿಯೋಸಲ್ಲಿ ನಾನು ಹೇರ್ ಸ್ಟೈಲ್ಗೆ ಕಾನ್ಸಂಟ್ರೇಟ್ ಮಾಡ್ತಾನೆ ಇಲ್ಲ, ಬಿಕಾಸ್ ಅಷ್ಟು ಸೆಕೆ ಇದೆ, ತುಂಬ ಜಾಸ್ತಿ ಸೆಕೆ ಇದೆ. ಬಟ್ ವಿಡಿಯೋ ಮಾಡಲೇಬೇಕು. ಸೊ ಬನ್ನಿ ಒಳಗಡೆ ಹೋಗೋಣ. ನಮ್ಮ ಅಮ್ಮನ ಮನೆ ಸುತ್ತಮುತ್ತ ಎಲ್ಲ ಪಕ್ಷಿಗಳು ಶಬ್ದ ಕೇಳ್ತಾನೆ ಇರುತ್ತೆ. ಎಷ್ಟು ಸೂದಿಂಗ್ ಚೆನ್ನಾಗಿದೆಯಲ್ಲ ಆ ಶಬ್ದಗಳು. ಎಂಟ್ರಿ ಆಗಿದ ತಕ್ಷಣ ಮೇನ್ ಡೋರಿಂದ ಈ ಥರದ ಒಂದು ಎಂಟ್ರಿ ಸಿಗುತ್ತೆ. ಇದು ನೋಡೋದಕ್ಕೆ ಸ್ಕ್ರೀನ್ ಹಾಕಿ ಪ್ಲೇನ್ ಹಾಗೇ ಇದೆ. ಅಲ್ಲಿ ಒಂದು ಸ್ವಲ್ಪ ಡೆಕೋರ್ ಆ್ಯಡ್ ಮಾಡೋಣ ಅಂತ ನಾನು ಅಮ್ಮ ವರ್ಕ್ ಮಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಎಲೆಗಳು ಈ ಥರ ನಮಗೆ ಸಿಕ್ತು. ಮನಿ ಪ್ಲ್ಯಾಂಟ್ ಥರ ಇದೆ ಇದು ನೋಡೋದಕ್ಕೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಟೈಮ್ ಲ್ಯಾಪ್ಸ್ ಮೋಡಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಬೇಗ ಬೇಗ ತೋರಿಸ್ಲಿ ಅಂತ. ಬಟ್ ಅಷ್ಟೊಂದು ಬೇಗ ಹಾಕೋದಕ್ಕಾಗಿಲ್ಲ, ಚೆನ್ನಾಗಿ ಟೈಮ್ ತೊಗೊಂಡು ಹಾಕಬೇಕಾಯ್ತು. ಎಷ್ಟು ಚೆನ್ನಾಗಿದೆಯಲ್ಲ. ಇದರಲ್ಲಿ 6 ಪೀಸ್ ಇದೆ, ಎರಡೆರಡು ಒಂದೊಂದು ಕಡೆ ಹಾಕಿದ್ದೀವಿ. ಇದರ ಪ್ರೈಸ್ ಎಷ್ಟು ಅಂತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸ್ವಲ್ಪ ಲೈಟಿಂಗ್ ಇಶ್ಯೂಯಿಂದ ಡಾರ್ಕಾಗಿ ಕಾಣಿಸ್ತಾ ಇದೆ ನಿಮಗೆ. ಬಟ್ ಇವಾಗಂತೂ ನಮ್ಮ ಮನೆ ಎಂಟ್ರಿ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ಅಮ್ಮ ಸೇರಿ ನೋಡಿದ್ರಲ್ಲ ಹೆಂಗ್ ಮಾಡಿದ್ವಿ ಅಂತ. ಇದನ್ನ ಸಿಂಪಲ್ ಆಗಿತ್ತು, ಬಟ್ ಅದಕ್ಕೆ ಸ್ವಲ್ಪ ಲುಕ್ ಕೊಟ್ವಿ. ಇನ್ನ ಬರ್ಬೇಕಾದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ, ಅವು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಅಂತ ಈ ಐಡಿಯಾ. ಸಿಂಪಲ್ ಬಜೆಟ್ ಅಲ್ಲಿ ಎಟ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದ್ರ ಪ್ರೈಸ್ ಎಲ್ಲ ನೆನಪಾಗ್ತಾ ಇಲ್ಲ, ಸೈಡಲ್ಲಿ ಬರ್ದಿರ್ತೀನಿ. ಸೊ ತಪ್ಪದೆ ನೋಡಿ. ಇದೀಗ ಎಂಟ್ರಿ ಕೊಡೋಣ, ಬಿಕಾಸ್ ಮತ್ತಷ್ಟು ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ನಿಮಗೆ ತೋರಿಸ್ಬೇಕು. ಅಂಡ್ ಇದೆಲ್ಲ ನಾನು ತಂದಿರೋದು ಮೀಶೋ ಬ್ರ್ಯಾಂಡ್ ಇಂದ. ಸೊ ಬನ್ನಿ ಒಳಗಡೆ. ಎಂಟ್ರಿ ಆಗಬೇಕಾದ್ರೆ ಆ ಲೀಫ್ ಡೆಕೋರೇಷನ್ ಮಾಡಿದ್ದೀವಲ್ಲ, ಎಲೆ ಡೆಕೋರೇಷನ್, ಅದರ ಪಕ್ಕನೇ ಅಲ್ಲಿ ನೋಡ್ತಾ ಇದ್ದೀರಾ ಗೋಡೆನಲ್ಲಿ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಇದೆಯಲ್ಲ, ಆ ಪ್ಯಾಚ್ ವರ್ಕ್ ಕವರ್ ಮಾಡಬೇಕು ಅಂದರೆ ಒಂದು ಪೇಂಟ್ ಹಾಕಬೇಕು. ಸುಮ್ಮನೆ ಆ ಜಾಗಕ್ಕೋಸ್ಕರ ಪೇಂಟ್ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅಲ್ವಾ. ಅಲ್ಲಿ ಏನೋ ಒಂದು ಐಟಮ್ ತಂದಿಡೋಣ, ಯಾಕಂದರೆ ಆವಾಗ ಅದನ್ನು ಕವರ್ ಆಗುತ್ತೆ, ಅಲ್ಲಿ ಸ್ವಲ್ಪ ಲುಕ್ ಕೂಡ ಬರುತ್ತೆ. ಅಮ್ಮ ತಂದಿಟ್ರು ನೋಡಿ ಈ ಒಂದು ಪುಟಾಣಿ ಸ್ಟೂಲ್. ಇದ್ರ ಮೇಲೆ ಮಕ್ಕಳು ಕೂತ್ಕೋಬೋದು, ದೊಡ್ಡವರು ಕೂತ್ಕೋಬೋದು. ತುಂಬಾ ಸಾಫ್ಟ್ ಆಗಿದೆ ಆ್ಯಂಡ್ ಲೈಟ್ ವೇಟ್ ಕೂಡ ಇದೆ. ಇದನ್ನು ಇಲ್ಲಿಟ್ಟರೆ ಯಾರಾದರೂ ಜಾಸ್ತಿ ಗೆಸ್ಟ್ ಬಂದಾಗ ಸ್ಟೂಲ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಶೂ ಸ್ಟೂಲ್ ಥರನೂ ಯೂಸ್ ಮಾಡ್ಬೋದು ಇದನ್ನು. ಸೊ ಎಂಟ್ರೆನ್ಸಲ್ಲೇ ಇಟ್ಟರೆ ಒಂದು ಲುಕ್ ಕೂಡ ಕೊಡುತ್ತೆ. ಕಲರ್ ಕಾಂಬಿನೇಷನ್ ನೋಡಿ, ಪರ್ಪಲ್ ವೈಟ್ ಎಷ್ಟು ಚೆನ್ನಾಗಿದೆಯಲ್ಲ. ಟಚ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಫರಿ ಮೆಟೀರಿಯಲ್ ಇದು ಅಂತ. ನಮ್ಮಮ್ಮ ಹೇಳಿದ್ರು ನಾನು ಕುತ್ಕೊಂಡು ಕೂಡ ತೋರಿಸ್ಲಾ ಅಂತ. ಆಯ್ಸೆಡ್ ಓಕೆ. ಇದು ಇವಾಗ ಮನೆಯಲ್ಲಿರುವಂಥ ಕಾಫಿ ಟೇಬಲ್. ಎಲ್ಲರೂ ಹಾಲಲ್ಲಿ ಕಾಫಿ ಟೇಬಲ್ ಇಟ್ಟೇ ಇಡ್ತೀರ, ಗೆಸ್ಟ್ ಬಂದಾಗ ಬೇಕಾಗುತ್ತೆ ಅಥವಾ ಪ್ರತಿದಿನ ಮನೆಯಲ್ಲಿ ಬೇಕಾಗುತ್ತೆ ಅಂತ. ಈ ಕಾಫಿ ಟೇಬಲ್ ತುಂಬಾ ಪ್ಲೇನ್ ಆಗಿದೆ. ಇದ್ರ ಮೇಲೆ ಏನಾದರೂ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತಾ ಇದೆ ನಾನು ತುಂಬ ದಿನದಿಂದ. ಸೊ ಮೀಶೋದಲ್ಲಿ ತುಂಬಾ ಚೆನ್ನಾಗಿರೋ ಫ್ಲವರ್ ಡೆಕೋರೇಷನ್ ಆಪ್ಷನ್ಸ್ ಇತ್ತು. ಅದರಲ್ಲಿ ಅಮ್ಮನಿಗೆ ಈ ಚೆರಿ ಅಂತೂ ತುಂಬಾ ಇಷ್ಟ ಆಯಿತು. ಅವ್ರು ಹೇಳ್ತಾ ಇದ್ರು ಆರ್ಡರ್ ಮಾಡಿದ್ರೆ ಈ ಥರದ ಚೆರಿ ಆರ್ಡರ್ ಮಾಡು ಅಂತ. ಸೊ ಐ ಥಾಟ್ ಓಕೆ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಆರ್ಡರ್ ಮಾಡಿದೆ. ಬಟ್ ಆನೆಸ್ಟ್ಲಿ ಹೇಳ್ತೀನಿ, ನನಗೆ ಧೈರ್ಯನೇ ಇರಲಿಲ್ಲ ಇದು ಇಷ್ಟು ಚೆನ್ನಾಗಿರುತ್ತಂತ. ತುಂಬಾ ಪುಟಾಣಿ ಪರ್ಫೆಕ್ಟ್ ಆಗಿದೆ ಆ ಒಂದು ಕಾಫಿ ಟೇಬಲ್ ಮೇಲೆ. ಆ್ಯಂಡ್ ಈ ರೆಡ್ ಚೆರಿ ಏನಿದೆ ನೋಡಿ, ತುಂಬಾ ಪಳಪಳ ಅಂತ ಶೈನಿಂಗ್ ಮೆಟೀರಿಯಲಲ್ಲಿದೆ. ಸೊ ಥಮ್ಸ್ ಅಪ್. ಅದ್ರ ಜೊತೆಗೇ ಇನ್ನೊಂದು ವಾಸ್ ಆರ್ಡರ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಮೆಟಾಲಿಕ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿರುವಂಥ ಒಂದು ಆರ್ಟ್ ವರ್ಕ್ ಮಾಡಿದ್ದಾರೆ, ಮಂಡಲ ಆರ್ಟ್ ವರ್ಕ್ ಅಂತ ಹೇಳ್ತೀವಲ್ಲ ಆ ಥರದ್ದು. ಅದ್ರ ಜೊತೆಗೆ ಒಂದು ಹೂವು ಕೂಡ ಆರ್ಡರ್ ಮಾಡಿದ್ದೆ ಆ ವಾಸ್ಗೆ. ಅಮ್ಮ ಅದ್ರ ಮೇಲೆ ಇವಾಗ ಹೂವು ಇಡ್ತಾ ಇದ್ದಾರೆ. ಇದು ಈ ಸ್ಟೂಲ್ ಮೇಲೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ಅಂತ ಇದ್ರ ಮೇಲೇ ಇಲ್ಲಿಟ್ಟಿದ್ದೀವಿ. ಫ್ಲವರ್ ಒಂದ್ಸತಿ ಆರ್ಡರ್ ಮಾಡಿದೆ, ಅದು ಚೆನ್ನಾಗಿ ಬಂದಿರಲಿಲ್ಲ. ಸೊ ಎಕ್ಸ್ಚೇಂಜ್ ಮಾಡಿಬಿಟ್ಟು ಇದು ಸೆಕೆಂಡ್ ಟೈಮ್ ಬಂದಿರುವಂಥ ಫ್ಲವರ್, ಇದು ಇಷ್ಟ ಆಯಿತು ನಮಗೆ. ಸೊ ಹೀಗೆ ಇಟ್ಟಿದ್ದೀವಿ ಇದ್ರ ಮೇಲೆ. ಹೇಗಿದೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಹಾಗೆಯೇ ಇಷ್ಟವಾದಲ್ಲಿ ನೀವು ಇದನ್ನೆಲ್ಲ ಆರ್ಡರ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡಬೇಡಿ. ಬಿಕಾಸ್ ಇವೆಲ್ಲ ತುಂಬಾ
ಬಜೆಟ್ ಫ್ರೆಂಡ್ಲಿ ಪ್ರೈಸಸಲ್ಲೇ ಆರ್ಡರ್ ಮಾಡಿದ್ದೀನಿ ನಾನು. ಇದೀಗ ಆ ದಿವಾನ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಬರೀ ಒಂದು ದಿವಾನ ಇತ್ತು, ಅದರ ಹಿಂದೆ ಒಂದು ಶೋ ಪೀಸಸ್ಗೆ ಒಂದು ಚಿಕ್ಕ ರ್ಯಾಕ್ ಇದೆ. ಸೊ ಅಂದ್ಕೊಂಡೆ ಆ ದಿವಾನ ಹಾಗೆ ಇರೋದು ಬದಲು ಅದ್ರ ಮೇಲೆ ಒಂದು ಸ್ವಲ್ಪ ಕುಷನ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಂತ. ಅಮ್ಮನಿಗೆ ಗೊತ್ತಿರಲಿಲ್ಲ ನಾನಿದು ಆರ್ಡರ್ ಮಾಡ್ತೀನಿ ಅಂತ, ಬಟ್ ಯೋಚನೆ ಮಾಡಿ ನಾನೇ ಆರ್ಡರ್ ಮಾಡಿದೆ. ಸೊ 4 ಕುಷನ್ ಸಿಕ್ತು ಆ್ಯಂಡ್ ಸಪ್ರೇಟಾಗಿ 5 ಕುಷನ್ ಕವರ್ನ ಆರ್ಡರ್ ಮಾಡಿದೆ. ಸೊ ಇದನ್ನೆಲ್ಲ ಇವಾಗ ಹಾಕ್ತಾ ಇದ್ದೀವಿ. ಕವರ್ ಹಾಕಿದ್ರೇ ಅದಕ್ಕೊಂದು ಲುಕ್ ಬರುತ್ತಲ್ವ. ಇನ್ನು ಕವರ್ಸಲ್ಲೂ ತುಂಬಾ ಆಪ್ಷನ್ಸ್ ಇದೆ, ಒಂದೊಂದರಲ್ಲೂ ಒಂದೊಂದು ಡಿಸೈನ್ ಇತ್ತು. ಇದೆಲ್ಲ ಸೆಟ್ ಆಗಿ ಬರುತ್ತೆ. ಸೆಟ್ ಆಫ್ 2 ಸಿಗುತ್ತೆ, ಸೆಟ್ ಆಫ್ 3 ಸಿಗುತ್ತೆ. ನಾನು ಸೆಟ್ ಆಫ್ 4 ತಗೊಂಡೆ. ಇದೀಗ ಫೈನಲ್ ಲುಕ್ ದಿವಾನದ ಮೇಲೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ಲ ಇವಾಗ. ಆ್ಯಂಡ್ ಇದರ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಕುಷನ್ ಅಂತೂ ತುಂಬಾ ಸಾಫ್ಟಾಗಿ ಫ್ಲಫಿ ಆಗಿದೆ. ಹೇಳಿ ನಿಮ್ಗೆ ಇದರಲ್ಲೆಲ್ಲ ಯಾವ ತುಂಬಾ ಇಷ್ಟ ಆಯಿತು ಅಂತ. ಮನೆಗೆ ತಂದಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಇನ್ನ ತೋರಿಸ್ಬೇಕು. ಇದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಳಿ ಮಾಡಿಸಿರೋದಂತ ಹೇಳ್ಬೋದು. ಯಾಕಂದರೆ ಹೇಳಿ ತುಂಬಾ ಕಮ್ಮಿ ಬಜೆಟಲ್ಲಿ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಇವಾಗ ಸಿಂಪಲ್ ಆಗಿ ನಾವು ಡೆಕೋರ್ ಮಾಡಬೇಕಂದ್ರೆ ನೋಡೋದ್ರಲ್ವ ನೀವು ಯಾವ ರೀತಿ ನಾನು ಮಾಡಿದ್ದೀನಂತ ಐಡಿಯಾ ಹಾಕ್ಕೊಂಡು. ಸೊ ನೀವು ಅದೇ ರೀತಿ ಮಾಡಿ. ಅದಕ್ಕೂ ಮುಂಚೆ ನಾನು ಮೀಶೋ ಬಗ್ಗೆ ತಿಳಿಸ್ಬೇಕು. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಹಲವಾರು ಪ್ರಾಡಕ್ಟ್ಸ್ ಇರುತ್ತೆ. ಫ್ಯಾಷನ್, ಹೋಮ್, ಫರ್ನಿಷಿಂಗ್, ಮೆನ್, ವುಮೆನ್, ಕಿಡ್ಸ್ ಅನ್ನೋದು ಎಲ್ಲ ರೀತಿಯ ಪ್ರಾಡಕ್ಟ್ಸ್ ಇದೆ. ನಿಮಗೆ ಯಾವ್ದು ಇಷ್ಟ ಅದನ್ನು ಶಾಪ್ ಮಾಡಿ. ಬೆಸ್ಟ್ ಥಿಂಗ್ ಅಂದರೆ ನೀವು ರಿವ್ಯೂಸ್ ಕೂಡ ನೋಡ್ಬೋದು. ಯಾರು ಯಾವ ಪ್ರಾಡಕ್ಟ್ಗೆ ಎಷ್ಟು ರಿವ್ಯೂಸ್ ಕೊಟ್ಟಿದ್ದಾರೆ, ಯಾರಿಗೆ ಯಾವ್ದು ಇಷ್ಟ ಆಗಿದೆ. ಸೊ ನೀವು ಧೈರ್ಯದಿಂದ ಪರ್ಚೇಸ್ ಮಾಡ್ಬೋದು. ಇಷ್ಟ ಆಗಿಲ್ವಾ, ಸಿಂಪಲ್ ಎಕ್ಸ್ಚೇಂಜ್ ಮಾಡಿ ರಿಫಂಡ್ ನಿಮಗೆ ಬರುತ್ತೆ. ಇನ್ನು ನೀವು ರೀಸೆಲ್ಲರ್ ಆಗ್ಬೋದು. ನಾನು ತೋರಿಸಿರೋ ಪ್ರಾಡಕ್ಟ್ಸ್ ಫಾರ್ ಎಕ್ಸಾಂಪಲ್ 500 ರುಪೀಸ್ಗಿದ್ರೆ ನೀವು 550ಗೆ ಮಾರಿದ್ರೆ ಆ 50 ರುಪೀಸ್ ಮಾರ್ಜಿನ್ ನಿಮಗೆ ಸಿಗುತ್ತೆ. ಸೊ ನೀವು ರೀಸೆಲ್ಲರ್ ಕೂಡ ಆಗ್ಬೋದು ಅಂತ ಹೇಳ್ತಾ, ಮಿಸ್ ಮಾಡದೆ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ, ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಬನ್ನಿ ತೋರಿಸ್ತೀನಿ. ಅಮ್ಮ ಹೇಳ್ತಾ ಇದ್ರು ನನಗೊಂದು ಹೊಸ ಟ್ರೇ ಬೇಕು ಅಂತ, ಚೆನ್ನಾಗಿರೋದು. ಸೊ ಐ ಥಾಟ್ ಓಕೆ, ಇದನ್ನು ಆರ್ಡರ್ ಮಾಡಿದ್ರೆ ಅವ್ರಿಗೆ ಯೂಸ್ ಕೂಡ ಆಗುತ್ತೆ ಅಂತ. ಸೊ ಯೋಚನೆ ಮಾಡಿ ಯಾವ್ದು ಯೂಸ್ಫುಲ್ ಆಗುತ್ತೆ ಅದನ್ನು ಯಾವತ್ತಿದ್ರೂ ಪರ್ಚೇಸ್ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಲ್ಯಾಪ್ಟಾಪಲ್ಲಿ ಕೂತು ವರ್ಕ್ ಮಾಡ್ತಾ ಇರ್ತೀನಿ. ಇವಾಗ ಸೆಕೆ ಬೇರೆ, ಜ್ಯೂಸ್ ಕುಡಿದ್ರೆ ತುಂಬಾ ಖುಷಿ ಅನಿಸುತ್ತೆ ಅಲ್ವಾ. ಜ್ಯೂಸ್ ನನ್ನ ಅಮ್ಮ ತಂದ್ಕೊಟ್ಟಿದ್ದು ನೋಡಿದ್ರಿ, ಆದರೆ ಟ್ರೇನ ಅಬ್ಸರ್ವ್ ಮಾಡಿದ್ರ ಇಲ್ಲ ಅಲ್ವಾ. ಸೊ ಆ ಟ್ರೇ ತಂದಿರೋದು ಮೀಶೋದಿಂದ. 3 ಡಿಸೈನ್ಸ್ ಟ್ರೇ ಸಿಗುತ್ತೆ ಇದರಲ್ಲಿ. ಈ ಶೆಕೆಗಂತೂ ನಮ್ಮ ಉಡುಪಿನಲ್ಲಿ ಜ್ಯೂಸ್ ಅವಾಗ ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಗೆಸ್ಟ್ ಎಲ್ಲ ಬಂದಾಗ ನಮ್ಮಮ್ಮ ಹೇಳ್ತಾ ಇದ್ರು ನನಗೆ ಹೊಸ ಟ್ರೇ ಬೇಕು ಅಂತ. ಸೊ ಆಯ್ತು ಓಕೆ ಶಾಪ್ ಮಾಡ್ತೀನಿ ಅಂತ. ಸೊ ತಗೊಂಡು ಬಂದಿದ್ದೀವಿ. 3 ಡಿಫ್ರೆಂಟ್ ಸೈಜಸಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಟ್ರೇನ ತೋರಿಸ್ತಾ ಇದ್ದೀನಿ. ಇದು ಸೆಟ್ ಆಫ್ 3 ಬಂತು. ವೈಟ್ ಮೆಟಾಲಿಕ್ ಟ್ರೇಯಲ್ಲಿ ರೋಸ್ ಡಿಸೈನ್ಸ್ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಕ್ಲಾಸಿ ಆಗಿದೆ. ಇದು ಚೀಪ್ ಥರ ಕಾಣಿಸೋದೇ ಇಲ್ಲ. ಸೆಟ್ ಆಫ್ 3 ಸಿಕ್ಕಿದೆ. ಚಿಕ್ಕದು, ಮೀಡಿಯಮ್ ಆ್ಯಂಡ್ ದೊಡ್ಡ ಸೈಜ್. ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಬ್ರೇಕೇಬಲ್ ಅಂತೂ ಅಲ್ವೇ ಅಲ್ಲ. ನಾನು ಅಮ್ಮ ಸೇರಿಬಿಟ್ಟು ಮನೆಯಲ್ಲಿ ಒಂದು ಸ್ವಲ್ಪ ಎಲಿಮೆಂಟ್ಸ್ ಅಲ್ಲಿ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ದ್ಯಾಟ್ ಬ್ಯೂಟಿಫೈ ಆಗಲಿ ಅನ್ನೋದು. ಎಲ್ಲರಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಬೇಕಲ್ವಾ ಅವಾಗ. ಸೊ ಈಗ ಮೀಶೋ ತಂದಿನ ಐಟಮ್ಸ್ ಇಡು ಮಸ್ತ್ ಇಷ್ಟ ಅಂಡು ಇಲ್ಲದ ಐಟಮ್ಸ್ ಇಡು ಟ್ರೇ ಎಸ್, ಅವರು ಟ್ರೇ ಬೇಕು ನನಗೆ ಅಂತ ಹೇಳ್ತಾ ಇದ್ರು. ಈ ಸತಿ ನಾನು ಅಮ್ಮನ ಕೇಳಿದೆ ಮನೆಗೆ ಏನೇನು ಐಟಮ್ಸ್ ಬೇಕು ಹೇಳಿ, ನಾನು ಒಂದು ಸ್ವಲ್ಪ ಆರ್ಡರ್ ಮಾಡ್ತೀನಿ ನಿಮಗೆ ಅಂತ. ಸೊ ಅವ್ರಿಗೆ ಟ್ರೇ ಬೇಕಾಗಿತ್ತು. ಅದು ಅವ್ರಿಗೆ ತುಂಬಾ ಇಷ್ಟ ಆಯಿತು. ಬೋಕಾ ನೆಕ್ಸ್ಟ್. ಎಸ್, ಇದು ಅವ್ರಿಗೆ ಗೊತ್ತಿರಲಿಲ್ಲ ನಾನು ಆರ್ಡರ್ ಮಾಡ್ತೀನಿ ಅಂತ. ಬಟ್ ನನಗೆ ಅನ್ನಿಸ್ತಾ ಇತ್ತು ದಿವಾನ ಇದೆ, ಬಟ್ ಅದ್ರ ಮೇಲೆ ಈ ಥರ ಕುಷನ್ ಇಟ್ಟರೆ ಎಲ್ಲರಿಗೂ ಈ ಥರ ಬೆಂಡ್ ಮಾಡೋದಕ್ಕೆ, ಬ್ಯಾಕ್ ಸಪೋರ್ಟ್ಗೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಡೀಸೆಂಟ್ ಡೆಕೋರ್ ಥರ ಕಾಣಿಸುತ್ತೆ ಅಂತ. ಸ್ಟೂಲ್ ಬೊಕ್ಕ ಪೂಚೆರಿತ ಒಳ್ಳೇದಿದೆ, ಅದು ಚೆನ್ನಾಗಿದೆ. ಮೀಶೋ ಕ್ವಾಲಿಟಿ ಅಮ್ಮನ ಬಾಯಿಂದ ಕೇಳೋಣ ಹೇಗಿದೆ ಅಂತ. ಆನೆಸ್ಟ್ ಆಗಿ ಬರಲಿ, ಈಗ ಮಸ್ತ್ ಇಷ್ಟ ಅಂಡ ಓಕೆ ಅನ್ಸಂಡ ಗೆತ್ತೋನುಲಿಯ ಜನಕುಲು ಕೆಲವೊಂದು ಐಟಮ್ ತಗೊಳ್ಬೋದು. ಅಂದರೆ ನಾವು ಸಿಲೆಕ್ಟ್ ಮಾಡೋದ್ರಲ್ಲಿ ಇದೆ ಕೆಲವೊಂದು ಐಟಮ್, ಮತ್ತೆ ಇಷ್ಟ ಆಗ್ಬೇಕಷ್ಟೇ. ಹೌದು, ಕರೆಕ್ಟ್. ಅವ್ರು ಹೇಳ್ದಂಗೆ ಎಲ್ಲರಿಗೂ ಎಲ್ಲ ಇಷ್ಟ ಆಗಲ್ಲ. ಇದು ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಥರನೇ ಹೌದು. ಸೊ ಕೆಲವೊಂದು ಐಟಮ್ನ ಮಿಸ್ ಮಾಡಿದೆ, ಶಾಪ್ ಮಾಡಿ. ಆ್ಯಂಡ್ ಇಷ್ಟ ಆಗದಿರೋ ಐಟಮ್ನ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಬಟ್ ಟು ಬಿ ವೆರಿ ಆನೆಸ್ಟ್, ಮೀಶೋದಲ್ಲಿ ಎಲ್ಲ ಪ್ರಾಡಕ್ಟ್ಸ್ ತುಂಬಾ ರೀಸನೇಬಲ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಇಲ್ಲಿ ಬಂದಮೇಲೆ ಅಮ್ಮನಿಗೆ ಕೆಲವೊಂದು ಕುರ್ತಾಸ್ ಅಂಡ್ ಸಾರೀಸ್ ಆರ್ಡರ್ ಮಾಡಿದ್ದೀನಿ. ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಬಿಕಾಸ್ ಎಷ್ಟು ಅಂತ ಮಾಡೋದು ಅಂತ. ಎನಿವೇಸ್, ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.
ಬಾಯ್. ಬಾಯ್, ಲಾಟ್ಸ್ ಆಫ್ ಲವ್.